ಕಾರ್ಕಳದ ಮುಣ್ಕೂರು ಗ್ರಾಮದ ಸಚ್ಚರಿಪೇಟೆಯ ಕುದ್ರೋಟುವಿನ ಪಾಲ್ದಡಿ ಎಂಬಲ್ಲಿ ನಿನ್ನೆ ಸಾಯಂಕಾಲ ಆಕಸ್ಮಿಕವಾಗಿ ಕೃಷಿ ತೋಟಕ್ಕೆ ಬೆಂಕಿ ಬಿದ್ದು ಅಪಾರ ಹಾನಿಯಾಗಿದೆ. ಬೈಹುಲ್ಲಿನ ಬೃಹತ್ ರಾಶಿಯೊಂದು ಬೆಂಕಿಯಲ್ಲಿ ಸುಟ್ಟು ಹೋಗಿದ್ದು, ಕೃಷಿ ತೋಟಕ್ಕೆ ಬಳಸ್ತಾ ಇದ್ದಂತಹ ಪಂಪ್ ಶೆಡ್ ಕೂಡ ಸುಟ್ಟು ಕರಕಲಾಗಿದೆ. ಅಲ್ಲದೆ ತೆಂಗು, ಹಲಸು, ಮಾವಿನ ಮರಗಳು ಕೂಡ ಬೆಂಕಿಗೆ ಆಹುತಿಯಾಗಿದೆ. ಮೇಯಲು ಕಟ್ಟಿದಂತಹ ಹಲವು ಜಾನುವಾರುಗಳನ್ನು ಕೂಡಲೇ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಕೃಷಿ ತೋಟಕ್ಕೆ ಬೆಂಕಿ ಬಿದ್ದು ಉರಿತಾ ಇರುವಂತಹ ಸಂದರ್ಭದಲ್ಲಿ ಸ್ಥಳೀಯರು ಕಾರ್ಕಳದ ಅಗ್ನಿಶಾಮಕ ದಳವನ್ನ ಫೋನ್ ಮಾಡಿ ಸಂಪರ್ಕಿಸಿದಾಗ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲವೆಂದು ಆರೋಪವನ್ನ ಮಾಡಿದ್ದಾರೆ. ನಮ್ಮಲ್ಲಿರುವಂತಹ 2 ವಾಹನಗಳು ಬೇರೆ ಕಡೆ ಹೋಗಿವೆ ಎಂದು ತಿಳಿಸಿದ್ದು, ಬಳಿಕ ಮೂಡಬಿದ್ರೆಯ ಅಗ್ನಿಶಾಮಕ ದಳದವರನ್ನ ಸಂಪರ್ಕಿಸುವಂತೆ ತಿಳಿಸಿದ್ದಾರೆ. ಮೂಡಬಿದ್ರೆಗೆ ಸಂಪರ್ಕಿಸಿದಾಗ ನಮ್ಮ ವಾಹನಗಳು ನೀರನ್ನ ತುಂಬಿಸಲು ಹೋಗಿದೆ ಎಂದು ಬೇಜವಾಬ್ದಾರಿಯುತವಾಗಿ ವರ್ತನೆಯನ್ನ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸುಮಾರು 2 ರಿಂದ 3 ಎಕರೆಯಷ್ಟು ಜಮೀನಿಗೆ ಬೆಂಕಿ ಬಿದ್ದು ಸುಟ್ಟು ಹೋದ್ರು. ಅಗ್ನಿಶಾಮಕ ದಳದವರ ಸರಿಯಾದ ಸ್ಪಂದನೆ ಸಿಗದೆ ಸ್ಥಳೀಯರೇ ಸೇರಿ ಹರಸಾಹಸ ಪಟ್ಟು ಬೆಂಕಿಯನ್ನ ನಂದಿಸಿದ್ದಾರೆ ಎನ್ನಲಾಗಿದೆ. ಬೆಂಕಿ ತಗುಲಿ ಎಲ್ಲ ತೋಟ ಗದ್ದೆ ಎಲ್ಲ ಹೊತ್ತಿ ಉರಿಯಿತು. ಎಲ್ಲ ತುಂಬ ನಷ್ಟವನ್ನು ಅನುಭವಿಸಿದೆವು. ಎಲ್ಲ ಊರವರೆಲ್ಲ ಸೇರಿ ಸ್ವಲ್ಪ ನಂದಿಸಿದರು. ತೋಟದಲ್ಲಿ ಕೆಲವು 50-60 ತೆಂಗಿನ ಸಸಿಗಳು ಮರಗಳು ಇದ್ದವು. ಫಲ ಹೋಗುವ ಮರಗಳೆಲ್ಲ ಅದು ಕೂಡ ಹೊತ್ತಿ ಎಲ್ಲ ಸುಟ್ಟು ಹೋಯಿತು. ಅದರ ಪಕ್ಕ ನಮ್ಮ ಗದ್ದೆಗಳಿದ್ದವು. ಅದಕ್ಕೆ ಕೂಡ ಬೆಂಕಿ ಹಚ್ಚಿತು. ಅದೆಲ್ಲ ಊರವರು ಸೇರಿ ಸ್ವಲ್ಪ ನಂದಿಸಿದೆವು. ತೋಟದ ಮಧ್ಯೆ ಒಂದು ಪಂಪ್ ಶೆಡ್ ಕೂಡ ಇತ್ತು, ಅದಕ್ಕೆ ಬೆಂಕಿ ತಗುಲಿತ್ತು. ಅದರ ಪಕ್ಕ ಗದ್ದೆಯ ಬೈಹುಲ್ಲಿನ ಮೂಟೆ ಇತ್ತು, ಅದು ಕೂಡ ಬೆಂಕಿಯಲ್ಲಿ ಪೂರಾ ಎಲ್ಲ ಹೊತ್ತಿ ಹೋಯಿತು. ಮುಣ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುದ್ರೋಟ್ನಲ್ಲಿ ಇಲ್ಲಿ ಬೆಂಕಿಯೊಂದು ಆಘಾತ ಆಗಿದೆ. ಏನಂದರೆ ಒಂದು ಶಾರ್ಟ್ ಸರ್ಕ್ಯೂಟ್ ಅಂತ ಗೊತ್ತಿಲ್ಲ, ಏನು ತೋಟದಲ್ಲಿ ಒಂದು ಟ್ರಾನ್ಸ್ಫರ್ ಪೀಡಿಗೆ ಸಹ ಉಂಟು. ಏನೋ ಬೆಂಕಿ ಒಂದು ಸ್ವಲ್ಪ ಇದಾಯಿತು. ಬೆಂಕಿ ಆದ ತಕ್ಷಣ ನಾವೆಲ್ಲ ತೋಟಕ್ಕೆ ಬಂದುವಾಗ ಬೆಂಕಿ ಜ್ವಾಲಾಮುಖಿ ಜಾಸ್ತಿ ಆದ ಕಾರಣ ನಾವು ಆಗಲೇ 101ಗೆ ಫೋನ್ ಮಾಡಿದ್ದೇವೆ. ಫೋನ್ ಮಾಡುವಾಗ ಅವರು ಎಲ್ಲ ಕಂಪ್ಲೇಂಟ್ ಎಲ್ಲ ತೆಗೆದುಕೊಂಡು ಇಲ್ಲಿ 3ವರೆಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. 4 ಗಂಟೆ ತನಕ ಅಲ್ಲಿಂದ ಏನು ಯಾವುದೇ ಒಂದು ನಮಗೆ ಕಾಲ್ ಆಗಲಿ ಏನು ಬರಲಿಲ್ಲ. ಮತ್ತು ಪುನಃ ಫೋನ್ ಮಾಡಿದೆ. ನಾನು 4 ಗಂಟೆ ಫೋನ್ ಒಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡುವಾಗ ಪುನಃ ಕೇಳುವಾಗ ಅವ್ರದ್ದು ಮೊಬೈಲ್ ನಂಬರ್ ಆದರೂ ಕೊಡಿ ಸರ್, ನಾನು ಮಾತಾಡ್ತೇನೆ ಅಂತ ಹೇಳುವಾಗ ಮತ್ತೆ ಹಾಗೆ ಕೇಳಿದರು, ನಿಮಗೆ ಯಾವುದು ಹತ್ತಿರ ಆಗ್ತದೆ, ಕಾರ್ಕಳ ಹತ್ತಿರ ಆಗ್ತದಾ ಅಥವಾ ನಿಮಗೆ ಮೂಡಬಿದ್ರೆ ಹತ್ತಿರ ಆಗ್ತದೆ ಅಂತ ಕೇಳಿದರು. ನನಗೆ ಮೂಡಬಿದ್ರೆಗೆ ಒಂದು 8 ಕಿಲೋಮೀಟರ್ ಇರೋದು, ಕಾರ್ಕಳಕ್ಕೆ 15 ಕಿಲೋಮೀಟರ್, ಅದಕ್ಕೆ ಮೂಡಬಿದ್ರೆ ಹತ್ತಿರ ಆಗ್ತದೆ ಹೇಳಿದೆ. ಆಗ ಮೂಡಬಿದ್ರೆದು ಮೊಬೈಲ್ ನಂಬರ್ ಕೊಟ್ಟರು. ಅದಕ್ಕೆ ಮೂಡಬಿದ್ರೆಗೆ ಕಾಲ್ ಮಾಡುವಾಗ ನಾವು ಕಿಂಜಿಗೋಳಿಗೆ ನೀರು ತರಲಿಕ್ಕೆ ಹೋಗಿದ್ದೇವೆ, ನಮಗೆ ಆಗೋದಿಲ್ಲ, ನೀವು ಕಾರ್ಕಳಕ್ಕೆ ಫೋನ್ ಮಾಡಿ ಅಂತ ಹೇಳಿದ್ರು. ಪುನಃ ಅದಕ್ಕೆ ಕಾರ್ಕಳಕ್ಕೆ ಫೋನ್ ಮಾಡುವಾಗ ನಮ್ಮ 2 ಗಾಡಿ ಸಹ ಈಗ ಹೊರಗಡೆ ಹೋಗಿದೆ, ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ನೀವು ಕಿಂಜಿಗೋಳಿಗೆ ಫೋನ್ ಮಾಡಿದೆ ಅಂದರು. ಕಿಂಜಿಗೋಳಿಗೆ ಮಾಡುವಾಗ ಇಂಥ ಸಮಸ್ಯೆ, ಇಲ್ಲಿ ಮಾಡುವಾಗ ಇಂಥ ಸಮಸ್ಯೆ. ದೊಡ್ಡ ಏನಂದರೆ ಇದಕ್ಕೊಂದು ಜವಾಬ್ದಾರಿ ಇಲ್ಲದೆ ಅವರು ಅಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ದೊಡ್ಡ ಒಂದು ಏನಂದರೆ ಇಲ್ಲಿ ತೋಟ ನಮ್ಮೊಂದು 50 ಜಾಸ್ತಿ ಹುಲ್ಲಿನ ಪಿಂಡಿಯೆಲ್ಲ ಇದೆಲ್ಲ ಭಸ್ಮವಾಗಿ ಹೋಗಿದೆ. ಅದರ ಜೊತೆಗೆ ನಮ್ಮ ಪಂಪ್ ಸೆಡ್ ಸಹ ಎಲ್ಲ ಇದಾಗಿದೆ. ಏನಂದರೆ ನಾವೆಲ್ಲ ಸ್ಥಳೀಯರೆಲ್ಲ ಸೇರಿ ಅದರ ಮೇಲ್ಗಡೆ ಚಾವಣಿಯೆಲ್ಲ ತೆಗೆದು ಬಿಟ್ಟಿದ್ದೇವೆ. ಅದರ ಜೊತೆಗೆ ನಮ್ಮ ಒಂದು ತೆಂಗಿನ ಮರಗಳೊಂದು 50ಕ್ಕಿಂತ ಒಂದು 60 ತೆಂಗಿನ ಮರಗಳು ನಮ್ಮ ಎದುರಲ್ಲಿ ಒಂದು ಭಸ್ಮ ಇದಾಗಿ ಹೋಗಿದೆ.